ಹೋದೆ ಜೊತೆಗೆ ನನಗೂ ಹೊಡಿಬೇಕು, ಎಲ್ಲಿ ಹೊಡೆಯೋಕೆ ಹೊಡೆದ ಅದೆಲ್ಲ ಮಿಸ್ ನಾನು ಜೀವದಿಂದ ಕಾರ್ಯ ಆದಷ್ಟು ಎಲ್ಲರೂ ಮುಗಿಸ್ಬೇಕು ಅಂತ ಅಂದರೆ ಒಂದು 5 ಮುಂಚೆ ಇದೇ ಕಾಲ್ ತಗೊಂಡು ನಮ್ಮ ಮನೆಯವರಿಗೆ ಒಂದು ಚೆಂಬಲ್ಲಿ ನೀರು ಕುಡಿಸ್ಬಿಟ್ಟೆ. ಇವ್ರದ್ದು ಯಾವಾಗಲೂ ಗಲಾಟೆ ನಡೀತಾ ಇತ್ತಾ ಸರ್? ಸರ್ ಗಲಾಟೆ ಮುಂಚೆ ನಡೀತಾ ಇತ್ತು ಸರ್. ಇವಾಗ ಅಂದರೆ ಅವ್ರ ಪಾಡಿಗೆ ಅವಳಿಗೆ 2 ವರ್ಷದಿಂದ ಅವ್ರ ಪಾಡಿಗೆ ಹೋಗ್ತಾ ಇದ್ವಿ. ನಮ್ಮ ಪಾಡಿಗೆ ಊರಿಲ್ಲ. ಅವ್ರ ಹತ್ರ ಏನು ಫೋನ್ ಮಾಡಿಸೋದೆಲ್ಲ ಮಾಡ್ತಾ ಇಲ್ಲ. ನನಗೆ ಗೊತ್ತಿಲ್ಲಪ್ಪ, ನೀನು ಸರ್ ನಾನು ಮಾಮೂಲಿ ಯಾವಾಗ ಉಳಿತಿದ್ದೆ. ನಮ್ಮ ಜೀವ ನಮ್ಮ ಪಾಡು ಅವರು ಇಲ್ಲೇ ಇರೋ ಒಂದೊಂದು ಟೈಮ್ ಹೇಳೋರು ಕೆಲಸ ಇರುತ್ತೆ, ಇಲ್ಲೇ ಇರೋ ನಾಳೆ ಎಲ್ಲ ಈ ಥರ ಜೀವನ